ವೀಕ್ಷಕರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಪಾದಗಳು ನಮ್ಮ ದೇಹದ ಅಡಿಪಾಯ. ಇಡೀ ದೇಹದ ಭಾರವನ್ನು ನಮ್ಮ ಪಾದಗಳು ಹೊರುತ್ತದೆ. ಆದ್ದರಿಂದ ಅವುಗಳನ್ನು ಆರೋಗ್ಯಕರವಾಗಿರಿಸುವುದು ನಮ್ಮ ಆರೋಗ್ಯಕ್ಕೆ ಅತ್ಯಗತ್ಯ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾವಾಗಲೂ ಪಾದದ ಆರೈಕೆಗೆ ಹೆಚ್ಚಿನ ಮಹತ್ವವನ್ನು ನೀಡದಿರಬಹುದು. ಆದರೂ ನಮ್ಮ ಪಾದಗಳು ನಮ್ಮ ವೇಗಕ್ಕೆ ಅನುಸರಿಸುತ್ತವೆ ಮತ್ತು ಅನೇಕ ರೀತಿಯಲ್ಲಿ ನಮಗೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತವೆ. ನಮ್ಮ ಪಾದಗಳ ಆರೈಕೆ ನಮ್ಮ ಜವಾಬ್ದಾರಿ. ಪಾದೋಪಚಾರವನ್ನು ಪೆಡಿಕ್ಯೂರ್ ಎಂದು ಹೇಳುತ್ತೇವೆ. ಪೆಡಿಕ್ಯೂರ್ ಬ್ಯೂಟಿ ಪಾರ್ಲರ್ನಲ್ಲಿ ಮಾಡಿದರೆ ನಮ್ಮ ಜೀವಿಗೆ ಕತ್ತರಿ ಬೀಳುವುದು ಖಂಡಿತ. ಆದ್ದರಿಂದ ಇಂದು ನಾವು ಸುಲಭ ರೀತಿಯಲ್ಲಿ ಮನೆಯಲ್ಲಿನ ಸಾಮಗ್ರಿಗಳನ್ನು ಉಪಯೋಗಿಸಿ ಪೆಡಿಕ್ಯೂರ್ ಹೇಗೆ ಮಾಡುವುದೆಂದು ತಿಳಿಸಿಕೊಡುತ್ತೇವೆ. ಮೊದಲಿಗೆ ನೀವು ನಿಮ್ಮ ಉಗುರುಗಳಿಗೆ ಹಚ್ಚಿಕೊಂಡಿರುವ ನೈಲ್ ಪಾಲಿಶ್ ತೆಗೆಯಿರಿ. ಇಲ್ಲಿ ನಾವು ನೈಲ್ ಪಾಲಿಶ್ ವೈಪ್ಸ್ ಉಪಯೋಗಿಸುತ್ತಿದ್ದೇವೆ. ನೀವು ವೈಪ್ಸ್ ಅಥವಾ ರೆಗ್ಯುಲರ್ ನೈಲ್ ಪಾಲಿಶ್ ರಿಮೂವರ್ ಉಪಯೋಗಿಸಬಹುದು. ನಾವು ಯೂಸ್ ಮಾಡಿದ ಎಲ್ಲ ಪ್ರಾಡಕ್ಟ್ ಲಿಂಕ್ ಅನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ನಂತರ ಒಂದು ಬಾತ್ ಟಬ್ನಲ್ಲಿ ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನ್ ನಿಂಬೆ ರಸ, 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಗೂ ಸ್ವಲ್ಪ ನಿಮ್ಮ ನೆಚ್ಚಿನ ಶ್ಯಾಂಪೂವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ನೀರಿನಲ್ಲಿ ನಿಮ್ಮ ಪಾದವನ್ನು ಇಟ್ಟು 10 ನಿಮಿಷಗಳ ಕಾಲ ರಿಲ್ಯಾಕ್ಸ್ ಮಾಡಿ. ಸುಮಾರು 10 ರಿಂದ 15 ನಿಮಿಷಗಳ ನಂತರ ನಿಮ್ಮ ಪಾದಗಳನ್ನು ಹೊರಗೆ ತೆಗೆದು ಚೆನ್ನಾಗಿ ವಾಶ್ ಮಾಡಿ. ಇಲ್ಲಿ ನಾವು ವಾಶ್ ಮಾಡಲು 4-in-1 ಪೆಡಿಕ್ಯೂರ್ ಬ್ರಷ್ ಉಪಯೋಗಿಸುತ್ತಿದ್ದೇವೆ. ನಿಮ್ಮ ಪಾದವನ್ನು ಸ್ವಚ್ಛಗೊಳಿಸಲು ಈ ಬ್ರಷ್ ತುಂಬಾ ಸಹಕಾರಿಯಾಗಿದೆ. ಈ ಬ್ರಷ್ನಲ್ಲಿ ಪ್ಯೂಮಿ ಸ್ಟೋನ್ ಬ್ರಷ್, ಲೋಹ ಮತ್ತು ಎಮಿರಿ ಫೈಲ್ಗಳಿವೆ. ನಿಮ್ಮ ಹಿಮ್ಮಡಿಯನ್ನು ಪ್ಯೂಮಿ ಸ್ಟೋನ್ ಉಪಯೋಗಿಸಿ ಚೆನ್ನಾಗಿ ಉಜ್ಜಿಕೊಳ್ಳಿ. ಪ್ಯೂಮಿ ಸ್ಟೋನ್ ಸತ್ತ ಚರ್ಮವನ್ನು ತೆಗೆಯಲು ತುಂಬಾ ಉಪಕಾರಿಯಾಗಿದೆ. ಒರಟು ಮೇಲ್ಮೈಗಳು ಮತ್ತು ಚರ್ಮ ಸಮಗೊಳಿಸಲು ಲೋಹದ ಫೈಲ್ ಬಳಸಿ. ನಂತರ 1 ತುಂಡು ಬಟಾಟೆ ಸ್ಲೈಸ್ ಮಾಡಿ ನಿಮ್ಮ ಪಾದಗಳನ್ನು ಚೆನ್ನಾಗಿ ಉಜ್ಜಿ. ನೀವು ಮಂದ, ಶುಷ್ಕ ಮತ್ತು ತುರಿಕೆ ಚರ್ಮದಿಂದ ಬಳಲುತ್ತಿದ್ದರೆ ನಿಮ್ಮ ದೈನಂದಿನ ತ್ವಚೆಯ ದಿನಚರಿಯಲ್ಲಿ ಆಲೂಗಡ್ಡೆಯನ್ನು ಸೇರಿಸಿ. ಈಗ ನಾವು ಫೂಟ್ ಸ್ಕ್ರಬ್ಬರ್ ಮನೆಯಲ್ಲಿ ಹೇಗೆ ಮಾಡುವುದೆಂದು ನೋಡೋಣ. ಒಂದು ಬೌಲ್ನಲ್ಲಿ 2 ಟೇಬಲ್ ಸ್ಪೂನ್ ಕಾಫಿ ಪೌಡರ್, 2 ಟೇಬಲ್ ಸ್ಪೂನ್ ಶುಗರ್, 2 ಟೇಬಲ್ ಸ್ಪೂನ್ ಟೊಮೆಟೊ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅರ್ಧ ನಿಂಬೆ ಹಣ್ಣಿನಲ್ಲಿ ಈ ಪೇಸ್ಟನ್ನು ತೆಗೆದುಕೊಂಡು ನಿಮ್ಮ ಪಾದಗಳಿಗೆ ಚೆನ್ನಾಗಿ ಉಜ್ಜಿರಿ. ಕಾಫಿ ಪುಡಿ ಚರ್ಮವನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತದೆ. ನಿಮ್ಮ ಚರ್ಮವನ್ನು ಬಿಗುಗೊಳಿಸುತ್ತದೆ. ಟೊಮೆಟೊದಲ್ಲಿ ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿದೆ. ಇದು ಕಲೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಉಪಕಾರಿಯಾಗಿದೆ.
ಈಗ ನಿಮ್ಮ ಪಾದಗಳನ್ನು ಚೆನ್ನಾಗಿ ವಾಶ್ ಮಾಡಿ. ಈಗ ನಾವು ಫುಟ್ ಪ್ಯಾಕ್ ಹೇಗೆ ಮಾಡುವುದೆಂದು ನೋಡೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ 3-4 ಟೇಬಲ್ ಸ್ಪೂನ್ ಮುಲ್ತಾನ್ ಮಿಟ್ಟಿ, ಸ್ವಲ್ಪ ರೋಸ್ ವಾಟರ್, ಸ್ವಲ್ಪ ಹಾಲು, ಬೇಕಿದ್ದಲ್ಲಿ ಸ್ವಲ್ಪ ಜೇನುತುಪ್ಪ ಮತ್ತು 1-2 ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮುಲ್ತಾನ್ ಮಿಟ್ಟಿ ಎಲ್ಲ ಸತ್ತ ಚರ್ಮಗಳನ್ನು ಹೊರತೆಗೆಯುತ್ತದೆ ಮತ್ತು ರಂಧ್ರಗಳಿಗೆ ಉಸಿರಾಡಲು ಅವಕಾಶ ನೀಡುತ್ತದೆ. ಈ ಮಿಶ್ರಣವನ್ನು ನಿಮ್ಮ ಪಾದಗಳಿಗೆ ಹಚ್ಚಿಕೊಳ್ಳಿ ಹಾಗೂ 10-15 ನಿಮಿಷಗಳ ನಂತರ ವಾಶ್ ಮಾಡಿ. ನೋಡಿದ್ದೀರಲ್ಲ ವೀಕ್ಷಕರೇ, ಮನೆಯಲ್ಲಿ ಪೆಡಿಕ್ಯೂರ್ ಹೇಗೆ ಮಾಡುವುದೆಂದು. ನೀವು ಈ ಪೆಡಿಕ್ಯೂರ್ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳಿಗೆ ನೀವು ಒಳ್ಳೆಯ ಪ್ರೋತ್ಸಾಹ ನೀಡಿದ್ದೀರಿ. ಅದೇ ರೀತಿ ಈ ವಿಡಿಯೋಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ವೀಕ್ಷ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಆರೋಗ್ಯವಾಗಿರಿ, ಸುಖವಾಗಿರಿ. ಧನ್ಯವಾದಗಳು.